ಹೆಮ್ಮಾಡಿ ಜಂಕ್ಷನ್ನಲ್ಲಿ ಅಪಘಾತ ತಡೆಯುವ ನಿಟ್ಟಿನಲ್ಲಿ ಬಾಗವಾಡಿಯ ಎನ್ಟಿಎಸ್ ಕನ್ವೆನ್ಷನಲ್ ಹಾಲ್ ವತಿಯಿಂದ ಕುಂದಾಪುರ ಪೊಲೀಸ್ ಇಲಾಖೆಗೆ ಬ್ಯಾರಿಕೇಡ್ ಹಸ್ತಾಂತರಿಸಲಾಯಿತು. ಬ್ಯಾರಿಕೇಡ್ ಸ್ವೀಕರಿಸಿ ಮಾತನಾಡಿದ ಕುಂದಾಪುರ ಪೊಲೀಸ್ ವೃತ್ತ ನಿರೀಕ್ಷಕ ಮಂಜಪ್ಪ ಅವರು, ಕೊಲ್ಲೂರು ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಜಂಕ್ಷನ್ ಆಗಿರುವ ಹೆಮ್ಮಾಡಿಯಲ್ಲಿ ಈ ಹಿಂದೆ ಸಾಕಷ್ಟು ಅಪಘಾತಗಳು ನಡೆದಿತ್ತು. ಅಪಘಾತ ತಡೆಗೆ ಬ್ಯಾರಿಕೇಡ್ ಅಳವಡಿಸಲು ಕೇಳಿಕೊಂಡಾಗ ಎನ್ಟಿಎಸ್ ಕನ್ವೆನ್ಷನಲ್ ಹಾಲ್ ಮಾಲಕರಾದ ತಿಮ್ಮ ಪೂಜಾರಿ ಅವರು ಹೆಮ್ಮಾಡಿ ಜಂಕ್ಷನ್ಗೆ 6 ಬ್ಯಾರಿಕೇಡ್ಗಳನ್ನು ಉಚಿತವಾಗಿ ನೀಡಿದ್ದಾರೆ. ಸಾರ್ವಜನಿಕರ ಜೀವ ರಕ್ಷಣೆಗಾಗಿ ಬ್ಯಾರಿಕೇಡ್ ನೀಡಿದ ಎನ್ಟಿಎಸ್ ಸಂಸ್ಥೆಯ ಈ ಸಮಾಜಮುಖಿ ಕಾರ್ಯ ಶ್ಲಾಘನೀಯ ಎಂದರು. ಈಗ ಇಂಥ ಕ್ರಾಸ್ಗಳಲ್ಲಿ ಇದು ನ್ಯಾಷನಲ್ ಹೈವೇ, ಹಾಗಾಗಿ ಇಲ್ಲಿಗೆ ಏನು ಹಂಸೇನು ಇರೋದಿಲ್ಲ. ಈ ಅತಿವೇಗ ಮತ್ತು ಅಜಾಗರೂಕತೆ ಚಾಲನೆಯಿಂದಾಗಿ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಈ ಅಪಘಾತಗಳಲ್ಲಿ ಸಂಭವಿಸಿದಾಗ ಮನುಷ್ಯರದ್ದು ಪ್ರಾಣನೇ ಹೋಗಿಬಿಡುತ್ತೆ. ಇವರು ಕೊಟ್ಟಂಥ ಇವತ್ತು ಇವರು ಏನು ಸಮಾಜಕ್ಕೆ ನಮ್ಮ ಇಲಾಖೆಗೆ ಏನು ಈ ಬ್ಯಾರಿಕೇಡ್ ದಾನ ಮಾಡಿದಾರಲ್ಲ, ಅವರ ಒಂದು ಒಳ್ಳೆಯ ಮನಸ್ಸು, ಒಂದು ಕೊಡುಗೆ ಏನಂತಂದರೆ ಒಂದು ಜೀವದಾನ ಮಾಡತಕ್ಕಂಥ ಒಂದು ಸಾಧನೆಗಳನ್ನು ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ವತಿಯಿಂದ ಹೃತ್ಪೂರ್ವಕವಾಗಿರತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬ್ಯಾರಿಕೇಡ್ ನೀಡಿರುವ ಬಾಗವಾಡಿಯ ಎನ್ಟಿಎಸ್ ಕನ್ವೆನ್ಷನ್ ಹಾಲ್ನ ಮೂಲಕ ತಿಮ್ಮ ಪೂಜಾರಿಯವರ ಪರವಾಗಿ ರಾಜು ಪೂಜಾರಿಯವರಿಗೆ ವೃತ್ತ ನಿರೀಕ್ಷಕ ಮಂಜಪ್ಪ ಡಿಆರ್ ಹಾಗೂ ಹೆಮ್ಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜ್ಯೋತಿ ಹರೀಶ್ ಭಂಡಾರಿ ಹೂಗುಚ್ಚ ನೀಡಿ ಅಭಿನಂದಿಸಿದರು. ಈ ವೇಳೆಯಲ್ಲಿ ಕುಂದಾಪುರ ಸಂಚಾರ ಠಾಣೆಯ ಪಿಎಸ್ಐ ಸುದರ್ಶನ್, ಗ್ರಾಮ ಪಂಚಾಯತ್ ಸದಸ್ಯರಾದ ಆನಂದ್ ಪಿಎಚ್, ರಾಘವೇಂದ್ರ ಪೂಜಾರಿ, ಫಯ್ಯದ್ ಯಾಸೀನ್, ಪಿಡಿಒ ಮಂಜು ಬಿಲ್ಲವ ಮೊದಲಾದವರು ಉಪಸ್ಥಿತರಿದ್ದರು.